ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು. ಇಹಲೋಕವನ್ನು ತ್ಯಜಿಸಿ ಪರಲೋಕದ ಯಾತ್ರೆ ನಡೆಸುವ ದಿನ ಎಲ್ಲರಿಗೂ ಬಂದೇ ಬರುತ್ತದೆ. ಹುಟ್ಟು ಸಾವಿನ ನಡುವಿನ 3 ದಿನದ ಈ ಬಾಳಿನಲ್ಲಿ ನಾವು ಮಾಡಿರುವ ಪುಣ್ಯದ ಫಲವನ್ನು ಮಾತ್ರ ನಮ್ಮ ಜೊತೆ ಪಡೆದುಕೊಂಡು ಹೋಗುತ್ತೇವೆ. ಸ್ನೇಹಿತರೆ, ನಾವು ಎಲ್ಲಿಗಾದರೂ ಹೋಗುತ್ತಿರುವಾಗ ಯಾವುದಾದರೂ ಶವಯಾತ್ರೆ ಕಂಡರೆ ಶುಭನ ಅಥವಾ ಅಶುಭನ ಅನ್ನೋದನ್ನು, ಜೊತೆಗೆ ಶವಯಾತ್ರೆ ಕಂಡಾಗ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವೊಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿಯಾಗಿರುತ್ತದೆ. ನಾವು ಸಾಗುವ ದಾರಿ ಮಧ್ಯೆ ಯಾವುದಾದರೂ ಶವಯಾತ್ರೆ ಕಂಡರೆ ಶುಭದಾಯಕವಾಗಿರುತ್ತದೆ ಅನ್ನುವುದು ಹಿರಿಯರ ಕಾಲದಿಂದಲೂ ಬಂದಿರುವಂತಹ ನಂಬಿಕೆ. ನಾವು ಹೊರಟಿರುವ ಕಾರ್ಯಗಳು ಅಡೆತಡೆ ಇಲ್ಲದೆ ನೆರವೇರುತ್ತದೆ ಹಾಗೂ ಜೀವನದಲ್ಲಿ ಸಾಕಷ್ಟು ಒಳಿತಾಗುತ್ತದೆ ಎನ್ನುವುದು ಶಾಸ್ತ್ರಗಳು ಸಹ ತಿಳಿಸುತ್ತವೆ. ಹಾಗಾದರೆ ಶವಯಾತ್ರೆ ಕಂಡಾಗ ನಾವು ಏನು ಮಾಡಬೇಕು? ದಾರಿ ಮಧ್ಯೆ ಶವಯಾತ್ರೆ ಎದುರಾದಾಗ ನಾವು ಒಂದು ಕ್ಷಣ ನಿಂತು ಶಿವನ ನಾಮಸ್ಮರಣೆ ಮಾಡಬೇಕಂತೆ. ಹಾಗೆ ಮಾಡುವುದರಿಂದ ಮೃತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಹಾಗೂ ಮುಕ್ತಿ ದೊರೆಯುತ್ತದೆಯಂತೆ. ಜೊತೆಗೆ ನಮ್ಮ ನೋವು ಸಂಕಷ್ಟಗಳನ್ನೆಲ್ಲ ಆ ಮೃತ ವ್ಯಕ್ತಿಯು ತನ್ನ ದೇಹದ ಜೊತೆಯಲ್ಲೇ ತೆಗೆದುಕೊಂಡು ಹೋಗುತ್ತಾನೆ ಅನ್ನುವುದು ಹಿರಿಯರ ಕಾಲದಿಂದಲೂ ಬಂದಿರುವಂತಹ ನಂಬಿಕೆ. ಜೊತೆಗೆ ಶಾಸ್ತ್ರಗಳು ಸಹ ಅದನ್ನೇ ಹೇಳುತ್ತವೆ. ಪುರಾಣಗಳಿಗೆ ಸಂಬಂಧಿಸಿದ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.